ಸೆಪ್ಟೆಂಬರ್ 22 ವಿಶ್ವ ಮರಗುಳಿಗಳ ದಿನ. ಈ ದಿನದ ಅಂಗವಾಗಿ ಮಂಗಳೂರಿನಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪೇಜ್ ಎಂಬ ಸಂಸ್ಥೆ ಹಿರಿಯರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಅಲ್ಝೈಮರ್ ಡೇ ಅನ್ನು ಆಚರಣೆ ಮಾಡಿದ್ರು. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ವರ್ಲ್ಡ್ ಅಲ್ಝೈಮರ್ ಡೇ ಅಂದ್ರೆ ಅರಳು ಮರಳು ದಿನಗಳನ್ನು ಆಚರಣೆ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ದಿವಸ ಬರುತ್ತೆ. ಅದಕ್ಕಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಪೇಜ್ ಮೂಲಕ ಪಬ್ಲಿಸಿಟಿ ಗಿಟ್ಟಿಸಿಕೊಂಡಂತಹ ಈ ಒಂದು ಅರಳು ಮರಳುತನದ ರೋಗ ಏನಿದೆ ಅದರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಮಂಗಳೂರಿನ ಪುರಭವನದಲ್ಲಿ ಅಲ್ಝೈಮರ್ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಪೇಜ್ ಎಂಬ ಸಂಸ್ಥೆಯೊಂದಿಗೆ ಸುಮಾರು 30 ಉಳಿದ ಸಂಸ್ಥೆಗಳು ಕೈಜೋಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮರೆವು ರೋಗ ಸ್ನೇಹಿತೆಯನ್ನಾಗಿ ಮಾಡಲು ಪಣತೊಟ್ಟಿದೆ. ಇದರ ಪ್ರಯುಕ್ತ ಎಲ್ಲಾ ಹಿರಿಯರನ್ನ ಒಂದೇ ಸೂರಿನೆಡೆಗೆ ತರಲು ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಸಂಸ್ಥೆ ಮಹತ್ವದ ಪಾತ್ರ ವಹಿಸಿದೆ. ಇನ್ನು ಅಲ್ಝೈಮರ್ ದಿನದ ಅಂಗವಾಗಿ ಪುರಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬುಕ್ಲೆಟ್ ಅನ್ನ ಬಿಡುಗಡೆ ಮಾಡಿ ಇನ್ನಷ್ಟು ಈ ರೋಗದ ಬಗ್ಗೆ ಕಾಳಜಿಯ ಜೊತೆಗೆ ಹಿರಿಯರನ್ನ ಗೌರವಿಸುವ ಕಾರ್ಯ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ರು. ಈ ಅರಳು ಮರಳು ಅನ್ನೋದು ಬೇಕಾಗಿದ್ದನ್ನ ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳದಂತೆ ಮಾಡಿ, ಬೇಡವಾಗಿರುವುದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿ, ಅಸಾಧ್ಯವಾದ ಸಮಸ್ಯೆಗೆ ದಾರಿ ಮಾಡಿಕೊಡುವ ಕಾಯಿಲೆಯಾಗಿದ್ದು, ಇದನ್ನ ಕಾಯಿಲೆಯಾಗಿ ಪರಿಗಣಿಸದೆ ಒಂದು ವಯೋಸಹಜತೆಯಿಂದ ಬರುವಂತಹ ಒಂದು ಸ್ನೇಹಿ ಕಾಯಿಲೆಯಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಇದಕ್ಕೆ ಅರ್ಥಪೂರ್ಣ ವೇದಿಕೆಯನ್ನ ಪೇಜ್ ಸಂಸ್ಥೆಯೊಂದಿಗೆ 30 ಉಳಿದ ಸಂಸ್ಥೆಗಳು ಕೈಜೋಡಿಸಿದ್ದು, ಕಾರ್ಯಕ್ರಮವನ್ನ ಪೇಜ್ ಸಂಸ್ಥೆಯ ಅಧ್ಯಕ್ಷೆ ಒಲಿಂಟಾ ಪಿರೇರಾ ಉದ್ಘಾಟನೆ ಮಾಡಿದ್ರು. ಅಲ್ಲ, ಇಟ್ ಇಸ್ ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ ಪ್ರಪಂಚದಲ್ಲಿ. ಆ್ಯಕ್ಚುಲಿ ಇಟ್ ಇಸ್ 21st ನಿನ್ನೆ ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ. ನಾವು ವರ್ಲ್ಡ್ ಅಲ್ಝೈಮರ್ಸ್ ಮಂತ್, ಸೆಪ್ಟೆಂಬರ್ ಇಸ್ ವರ್ಲ್ಡ್ ಅಲ್ಝೈಮರ್ಸ್ ಮಂತ್. ಅದನ್ನು ನಾವು ಪೇಜ್ ಅಂದರೆ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಅಂತ ಮಂಗಳೂರಲ್ಲಿ ಫುಲ್ ಎಲ್ಲ ಆರ್ಗನೈಸೇಷನ್, ಈಗ ಅಂದರೆ ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್ ನಾವು ಫೌಂಡ್ ಮಾಡಿದಂಥದ್ದು, ಮತ್ತು ಸ್ಫೂರ್ತಿ, ವಿಶ್ವಾಸ್ ಟ್ರಸ್ಟ್, ಏಜ್ ಮ್ಯಾಂಗ್ಳೂರ್ ಅಂಥದ್ದು ತುಂಬ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದೆ. ಅದು ಸೇರಿ ಇದು ಪೇಜ್ ಅಂತ ಒಂದು ಆರ್ಗನೈಸೇಷನ್ ಮಾಡಿ ಅದರ ಮುಖಾಂತರ ಈ ಅಲ್ಝೈಮರ್ಸ್ ಅಂದರೆ ಮರೆವು ರೋಗ, ವಿಚ್ ಇಸ್ ನಮ್ಮ ವಾಜಪೇಯಿ ಅವರು ಪ್ರಧಾನಮಂತ್ರಿ, ಜಾರ್ಜ್ ಫರ್ನಾಂಡಿಸ್ ನಮ್ಮದೇ ದಕ್ಷಿಣ ಕನ್ನಡದವರು ಸಫರಿಂಗ್ ದ್ಯಾಟ್, ಅದು ಅವರು ಭಾಳ ಅದನ್ನು ನೋಡಿಕೊಳ್ಳುವ ರೀತಿ. ಈಗ ಅದಕ್ಕೆ ಮದ್ದು ಬೇರೆ ಇಲ್ಲ ವರ್ಲ್ಡ್ ಓವರ್, ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಡಾಕ್ಟರ್ಸ್. ಇಫ್ ಇಟ್ ಈಸ್ ಎ ಡಾಕ್ಟರ್ಸ್ ಥಿಂಗ್ ಇಟ್ ಈಸ್ ಈಸಿ, ಮದ್ದು ಉಂಟು ಡಾಕ್ಟರ್ ನೋಡ್ತಾರೆ ಅಂತ. ಇದು ನೀವೆಲ್ಲ ಈಗ ಮಾಧ್ಯಮ ಅವರೆಲ್ಲ ಸೇರಿ ಇದನ್ನು ನಾವು ಜನರಿಗೆ ತಲುಪುವಂಥ ಪ್ರಯತ್ನ ಈ ಟೌನ್ ಹಾಲ್ ಪ್ರೋಗ್ರಾಮ್ ಮುಖಾಂತರ ಇದು ಫುಲ್ ಆಗ್ತದೆ ಸರಿ. ಆದರೆ ಇದು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲ ಪ್ರಪಂಚಕ್ಕೆ, ಮಂಗಳೂರು ಟು ಮೇಕ್ ಮ್ಯಾಂಗ್ಳೂರ್ ಡಿಮೆನ್ಷಿಯಾ ಫ್ರೆಂಡ್ಲಿ. ಡಿಮೆನ್ಷಿಯಾ ಅಂದರೆ ಇದೆ ಮರಗುಳಿತನ, ಬೇರೆ ಬೇರೆ ಥರದ್ದು ಮಾನಸಿಕ ಬಾಧ್ಯತೆಗಳಿಗೆ ಡಿಮೆನ್ಷಿಯಾ ಅಂತ ಹೇಳ್ತಾರೆ. ಸೊ ಅದನ್ನು ಫ್ರೆಂಡ್ಲಿ ಅಂತ ಆಗಿದ್ದವರಿಗೆ, ಅವರಿಗೆ ನೆಗೋಡುವುದಲ್ಲ, ಅವ್ರಿಗೆ ಏನು ಬೇಕಾದರೆ ಹೆಲ್ಪ್ ಮಾಡಲಿಕ್ಕೆ ನಮ್ಮದು ಫೋನ್ ಲೈನ್ ಅದೆಲ್ಲ ಉಂಟು. ಈಗ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೇವೆ, ನಮ್ಮ ಇನ್ವಿಟೇಷನಲ್ಲಿ ಕೂಡ ಎಲ್ಲರ ಫೋನ್ ನಂಬರ್ ಎಲ್ಲ ಇದೆ. ಎನಿ ಟೈಮ್ ಯು ಕ್ಯಾನ್ ಕಾಲ್. ಮತ್ತು ಒಂದು ಬುಕ್ಲೆಟ್ ರಿಲೀಸ್ ಮಾಡ್ತಾ ಇದ್ದೇವೆ, ಲೈಫ್ ಲೈನ್ ಫಾರ್ ಎಲ್ಡರ್ಸ್ ಅಂತ. ಅದರಲ್ಲಿ ಏನು ಎಲ್ಡರ್ಸಿಗೆ ಎಂಥ ಅಗತ್ಯ ಉಂಟು, ಡೋರ್ ಸ್ಟೆಪ್ಪಿಗೆ ಮನೆಗೆ ಬರುವಂಥದ್ದು, ಡೋರ್ ಡೆಲಿವರಿ. ಈಗ ಎಲ್ಲ ಕಡೆ ಫಾರ್ಮಸಿ, ಡಾಕ್ಟರ್, ವೆಜಿಟೇಬಲ್ಸ್, ಫುಡ್ ಎಲ್ಲ ಅವೈಲೇಬಲ್ ಆಗಲಿಕ್ಕೆ ಅವರು ಮನೆಗೆ ತಲುಪುವಂಥದ್ದು ಆ ಬುಕ್ ರಿಲೀಸ್ ಉಂಟು. ಮತ್ತು ಬೇರೆ
ಡಾಕ್ಟರ್ ಪ್ರಭಾ ಅಧಿಕಾರಿ ಅವರದ್ದು ಮಾನಸಿಕ ಮೆಮೊರಿ ಟೆಸ್ಟ್ ಎಲ್ಲ ಮಾಡುವಂಥದ್ದು. ಯು ವಿಲ್ ಸಿ ಇನ್ ದ ಪ್ರೋಗ್ರಾಮ್. ಹಿರಿಯರಿಗೆ ಸನ್ಮಾನ, ನೋಡಿಕೊಂಡವರಿಗೆ ಕೇರ್ ಗಿವರ್ಸಿಗೆ ಅವರಿಗೆ ಸನ್ಮಾನ, ಅವರಿಗೆ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಬಿಕಾಸ್ ಇಟ್ ಈಸ್ ಅ ಡಿಫಿಕಲ್ಟ್ ಥಿಂಗ್. ಅವರು ನೋಡ್ತಾರೆ, ಆದರೆ ನೋಡಿಕೊಂಡು ಕ್ಯೂರ್ ಇಲ್ಲ, ನೋಡ್ತಾ 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 ದೇರ್ ಲೈಫ್ ಬಿಕಮ್ಸ್ ಓನ್ಲಿ ಆಫ್ ಎ ಕೇರ್ ಗಿವರ್. ಸೊ ವಿ ವಿಲ್ ಬಿ ಆನರಿಂಗ್ ದೆಮ್. ದೇರ್ ವಿಲ್ ಬಿ ಸೀನಿಯರ್ಸ್, ಗ್ರ್ಯಾಂಡ್ ಸೀನಿಯರ್ಸ್ ಅಂತ 90 ಇಯರ್ಸ್ನವರೆಲ್ಲ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ಬಂಧುಗಳೇ, ಪ್ರಥಮವಾಗಿ ನಾನು ಈ ಪೇಜ್ ಮತ್ತು ಇತರ ಸಂಸ್ಥೆಗಳಿಗೆ ಅಭಿನಂದನೆ ಹೇಳಿ ಬಯಸ್ತೇನೆ. ಯಾಕಂದರೆ ಈ ಮರವಿನ ಒಂದು ಸಮಸ್ಯೆ ಅದು ರೋಗ ಅಲ್ಲ, ಅದು ಸಮಸ್ಯೆ ಅಂತ ಹೇಳಿ ಒಂದು ಈ ತಿಳುವಳಿಕೆ ಅವೇರ್ನೆಸ್ ಕೊಡೋದು ಈ ಪೇಜಿನವರ ಅತ್ಯಂತ ಮುಖ್ಯ. ಯಾಕಂದರೆ ಹೆಚ್ಚಿನವರು ನಾವು ತಿಳ್ಕೊಳ್ತೇವೆ ಮರೆವು ಅದೊಂದು ವರ ಹಾಗೂ ಅದೊಂದು ಸಮಸ್ಯೆ. ಆದರೆ ಈ ಸಮಸ್ಯೆ ಒಂದು ರೋಗ ಹೋಗದಾಗೆ ನಾವು ಹೇಗೆ ಅದನ್ನು ಪ್ರಾರಂಭದಲ್ಲೇ ಅದನ್ನು ಕಂಡುಹಿಡಿಯುವುದು, ಅದಕ್ಕೆ ಬೇಕಾದ ಏನಾದರೂ ಪ್ರಿವೆಂಟಿವ್ ಥಿಂಗ್ಸನ್ನು ನಾವು ಮಾಡೋದು, ಇಂಥ ಒಂದು ಸಾರ್ವಜನಿಕ ತಿಳುವಳಿಕೆ ಕಾರ್ಯಕ್ರಮವನ್ನು ಈ ಪೇಜ್ ಮತ್ತು ಆಲ್ಜಿಮರ್ ಅಸೋಸಿಯೇಷನ್ ಅಂಥ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಮಂಗಳೂರಿನಲ್ಲಿ ಅವೇರ್ನೆಸ್ ಅತ್ಯಂತ ಜಾಸ್ತಿ, ಹಾಗೂ ಇಲ್ಲಿ ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳಿದ್ದಾರೆ, ವೈದ್ಯಕೀಯ ಆಸ್ಪತ್ರೆಗಳಿದ್ದಾರೆ. ಆದರೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಈ ಮನೋರೋಗ, ಈ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದೆ. ಆದರೆ ಹೆಚ್ಚಿನವರಿಗೆ ಈ ಪ್ರಾರಂಭದಲ್ಲಿ ಅದು ಮನೋರೋಗವ ಅಥವಾ ಈ ಡೆಮೆನ್ಷಿಯಾ ಅದು ಗೊತ್ತಾಗುವ ಒಂದು ಕಷ್ಟಕರ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಈ ಪೇಜ್ ಸಂಸ್ಥೆಯವರು ಇಂಥ ಒಂದು ಮುತುವರ್ಜಿತನ ತಗೊಂಡಿದ್ದಾರೆ. ಯಾಕಂದರೆ ಕೆಲವಾರು ವರ್ಷದಿಂದ ನಡೀತಾ ಇದೆ. ಇದು ನಗರ ಪ್ರದೇಶಕ್ಕೆ ತಿಳುವಳಿಕೆ ಜಾಸ್ತಿ ಇದೆ, ಆದರೆ ಅದೇ ರೀತಿ ಹಳ್ಳಿ ಪ್ರದೇಶದಲ್ಲೂ ಕೂಡ ಇದೆ. ನಮಗೆ ಹೆಚ್ಚಿನವರಿಗೆ ಅದು ಹೆಚ್ಚಿನ ಮನೆಗಳಲ್ಲಿ ಇದ್ದಾಗ ನಾವು ತಿಳಿತೇವೆ ಅಲ್ಲಿ ಯಾವುದೋ ಒಂದು ಮರ್ಲರಿದ್ದಾರೆ, ಹುಚ್ಚರಿದ್ದಾರೆ ಅಂತೇಳಿ. ಆದರೆ ಪ್ರಾರಂಭದಲ್ಲೇ ಅದರ ಡಯಾಗ್ನೋಸಿಸ್ ಮಾಡಿ ಅದರ ತಿಳುವಳಿಕೆಯನ್ನು ಕುಟುಂಬಸ್ಥರಿಗೆ ಕೊಡಬೇಕು. ಯಾಕಂದರೆ ಇಂಥ ಒಂದು ಡಿಮೆನ್ಷಿಯಾ ಅಥವಾ ಈ ಮರವಿನ ರೋಗ ಪ್ರಾರಂಭದಲ್ಲಿ ಒಂದು ಕುಟುಂಬ ಸಮಸ್ಯೆ ಆದರೂ ಕ್ರಮೇಣವಾಗಿ ಅದು ಇಡೀ ಒಂದು ಸೊಸೈಟಿಯ, ಒಂದು ಸಮಾಜದ ಸಮಸ್ಯೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇಂಥ ಮಂಗಳೂರು ನಗರದಲ್ಲಿ ಇಂಥ ಸಂಸ್ಥೆಗಳು ಇಂಥ ಮುತುವರ್ಜಿತನ ತೋರೋದು ಅತ್ಯಂತ ಒಳ್ಳೆಯದು. ಇದು ಉದಾಹರಣೆಗಾಗಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮು ಯಾರಿಗೆ ಬೇಕು? ನಮ್ಮ ಹಿರಿಯರಿಗೆ ಅವರು ಇಂಥ ಒಂದು ಸಮಸ್ಯೆಯಲ್ಲಿ ತೊಂದರೆ ಸಿಗ್ತಾರೆ. ಆದರೆ ಈ ಅವೇರ್ನೆಸ್ ಅಥವಾ ಈ ಪ್ರೋಗ್ರಾಮ್ ಬೇಕಾಗಿರೋದು ನಮ್ಮ ಯುವಕರಿಗೆ ಅಥವಾ ನಮ್ಮ ಯಂಗ್ಸ್ಟರ್ಸಿಗೆ. ಅವರು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಇಂಥ ಒಂದು ಸಮಸ್ಯೆ ಇರುವಾಗ ಕುಟುಂಬಸ್ಥರು, ಯುವಕರು ಅದನ್ನು ಹೇಗೆ ತಿಳುವಳಿಕೆ ತಗೊಳ್ತಾರೆ, ಅದು ಅತ್ಯಂತ ಮುಖ್ಯ. ಅದರಿಂದ ಇಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮು ನಾವು ನಿಜವಾಗಿ ಬೇಕಾದ್ದು ಯುವಕರಿಗೆ, ನಮ್ಮ ಯಂಗ್ಸ್ಟರ್ಸಿಗೆ. ಅದೇ ರೀತಿ ನಾವು ಪ್ರಾರಂಭದಲ್ಲಿ ನಾವು ಏನು ಮಾಡ್ತೇವೋ ಮೆಮರಿ ಕ್ಲಿನಿಕ್, ಮೆಮರಿ ಟೆಸ್ಟು, ಎಕ್ಸಸೈಸ್ ಇಂಥದ್ದೆಲ್ಲ ಸಾಧಾರಣ 50 ವರ್ಷದ ನಂತರವೇ ಇದನ್ನು ನಾವು ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ಅಥವಾ ಹಿರಿಯರಾದಾಗ ಈ ಸಮಸ್ಯೆ ನಮಗೆ ಬರುವುದು ಬಹಳ ಕಮ್ಮಿ. ಅದನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆ ಹೇಳ್ತೇನೆ. ನಮ್ಮ ಸಂಸ್ಥೆಯವರು, ಮಂಗಳೂರು ರಸಗೊಬ್ಬರ ಸಂಸ್ಥೆಯವರು ಕೂಡ ಇದರೊಟ್ಟಿಗೆ ನಮ್ಮ ಸಾರ್ವಜನಿಕ ಜವಾಬ್ದಾರಿ ಅಂಗವಾಗಿ ಇದರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ. ಇಂಥ ಒಂದು ಅವಕಾಶ ನಮಗೆ ಕೊಟ್ಟದ್ದಕ್ಕೆ ಪೇಜ್ ಹಾಗೂ ಡಾಕ್ಟರ್ ಪ್ರಭಾಧಿಕಾರಿ ಹಾಗೂ ಜನಾರ್ಡಿನ್ ಅವರು ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ, ನಮ್ಮ ಮಂಗಳೂರು ನಗರ ಡೆಮೆನ್ಷಿಯಾ ಫ್ರೀ, ಮರವಿನ ಸಮಸ್ಯೆ ಇಲ್ಲದ ಒಂದು ನಗರ ಪ್ರದೇಶವಾಗಿ ಬರಬೇಕು ಅಂತೇಳಿ ನಾವೆಲ್ಲರೂ ಆಶಿಸಿ ನಾವೆಲ್ಲರೂ ಕೂಡ ಇದಕ್ಕೊಂದು ಕೈ ಜೋಡಿಸಿ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹಲವು ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಅವಕಾಶವನ್ನ ಮಾಡಲಾಯಿತು. ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಮಾಜಿ ಶಾಸಕ ಜೆಆರ್ ಲೋಬೋ, ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಭಾಗಿಯಾಗಿದ್ದು ಹಿರಿಯರ ಬಗ್ಗೆ ಉತ್ತಮ ಮಾತುಗಳನ್ನ ಆಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡಲು ಹಲವು ಹಿರಿಯರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರು ದೈತ್ಯ ಕಲ ಕ್ಷೇತ್ರೇ ಗುರು ಸರ್ವಸರಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರು ಪಾಖಂಡ ಖಂಡಕಾಯ. ಇವತ್ತಿನ ದಿನ ವರ್ಲ್ಡ್ ಆಲ್ಝೈಮರ್ಸ್ ಡೇ
ಸಂಬಂಧ ಇವತ್ತೊಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಈ ಕಾರ್ಯಕ್ರಮ ನಡೆಸುವಂಥ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು, ಜಾಯಿಂಟ್ ಸೆಕ್ರೆಟರಿ ಹಾಗೂ ಎಲ್ಲ ಮೆಂಬರ್ಸ್ ಆಫ್ ದಿ ಪೇಜ್ ಆ್ಯಂಡ್ ಆಲ್ಸೋ ಇವತ್ತಿನ ದಿನ ಬರುವಂಥ ಎಲ್ಲ ಡಿಗ್ನಿಟರೀಸಿಗೆ ನಾನು ವಿಶೇಷವಾಗಿ ನಾನು ವಂದಿಸ್ತಾ It's a Siddha medicine technique. The number 8, they draw on the floor a big number 8, and they say you keep walking in that pattern for about half an hour every day, and it improves your memory capacity. I don't know how far it is true, but this is a Siddha technique which is being propagated. So we live among elderly people. We are not living exclusively young people, children, middle-aged, old people and so on. Thank God that all of us live together so that we grow to understand one another, we grow to fulfill each other's needs, we grow to love one another, and we also grow to encourage one another and share everyone's joys and sorrows. So from that point of view, World Elders Day is a day for all, because we are either elders ourselves, or we live among elders, or we have memories of elders, our own parents, grandparents and so on. So today what I think is that each of us can make up our mind that I will do something for the elderly. If I don't do something tangible or a big activity, I can always be understanding towards the elderly. I can always interpret their actions. I can always be a go-between when there is an elderly person alone and needs some company. There are umpteen ways in which we can do it, and we don't need to look out for opportunities. For all this and more, I feel that today is a day when each one of us will make a promise to ourselves and to the world at large that I will do what I can to make the life of an elderly person a little happier than it is today. And that I will put myself out, give up something for myself and give something to an elderly person. It may be my time, it may be just a word, it may be a smile, it may be just something that doesn't cost me much, but it means a lot to the elderly person who receives it. So today we shall make a special commemoration and a special promise, and I think we'll carry it on till we get some other inspiration next year. Thank you. ಕ್ಯಾಮರಾಮನ್ ರಾಜೇಶ್ ಭಟ್ ಜೊತೆ ದೀಪಿಕಾ, ಸ್ಪಂದನ ಟಿವಿ, ಉಡುಪಿ.